ಮನೆಗೆ ಆಧಾರ ಸ್ತಂಭವಾಗಿದ್ದ ಪತಿ ಇಹಲೋಕ ತ್ಯಜಿಸಿದಾಗ ಮುಂದಿನ ಬದುಕಿಗೆ ದಾರಿ ಕಾಣದಾಗ ಈ ಮಹಿಳೆ ದಾರಿದೀಪವಾಗಿ ಕಂಡಿದ್ದು ಪತಿ ಬಿಟ್ಟು ಹೋದ ವಾಚ್ ರಿಪೇರಿ ಅಂಗಡಿ. ಪತಿ ವಾಚ್ ರಿಪೇರಿ ಮಾಡುವುದನ್ನು ಕೇವಲ ದೂರದಿಂದಲೇ ನೋಡಿದ್ದ ಈಕೆ ಇಂದು ಓರ್ವ ಎಕ್ಸ್ಪರ್ಟ್ ವಾಚ್ ಮೆಕ್ಯಾನಿಕ್. ಅಂದ ಹಾಗೆ ಯಾರು ಈ ಮಹಿಳೆ, ಈ ಮಹಿಳೆಯ ಸಾಧನೆ ಹಾದಿ ಹೇಗಿತ್ತು ಅನ್ನೋದನ್ನು ಅವರ ಬಳಿ ಕೇಳಿ ತಿಳಿಯೋಣ. ಇವರು ಮಂಗಳೂರು ನಗರದ ಕೊಟ್ಟಾರ ನಿವಾಸಿ ಪ್ರೀಮಾ ವಾಸ್. ಕೊಟ್ಟಾರದಲ್ಲಿರುವ ಜಾನ್ ವಾಚ್ ಸೆಂಟರ್ನ ಮಾಲಕಿ ಕಮ್ ಮೆಕ್ಯಾನಿಕ್ ಆಗಿರುವ ಇವರ ಸ್ಟೋರಿ ಕೊಂಚ ಇಂಟ್ರೆಸ್ಟಿಂಗ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ವಾಚ್ ರಿಪೇರಿ ಕ್ಷೇತ್ರದಲ್ಲಿ ದುಡಿದುಕೊಂಡು ಜೀವನ ಸಾಗಿಸುತ್ತಿರುವ ಪಟ್ಟಿಯಲ್ಲಿ ಪ್ರೀಮಾ ವಾಸ್ ಹೆಸರು ಮುಂಚೂಣಿಯಲ್ಲಿ ಬರುತ್ತದೆ. ನಾನು ಆ್ಯಕ್ಚುಲಿ ಇಲ್ಲಿ 10 ಇಯರ್ಸ್ನಿಂದ ವಾಚ್ ರಿಪೇರಿ ಕೆಲಸ ಮಾಡ್ತಾ ಇದ್ದೇನೆ, ಅಂದರೆ ಸೇಲ್ಸ್ ಆ್ಯಂಡ್ ಸರ್ವೀಸ್. ಮತ್ತು ಮೊದಲು ನಮ್ಮದು ಕೇಸರಾವ್ ರೋಡಲ್ಲಿ ಇತ್ತು, ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದೆ. ಮತ್ತು ಅದು ಆ್ಯಕ್ಚುಲಿ ರೋಡಿಗೆ ಹೋಯಿತು. ಆನಂತರ ಮತ್ತೆ ಇಲ್ಲಿ ಶಿಫ್ಟ್ ಆದೆವು. ಇಲ್ಲಿ ಈಗ ವಾಚ್ ರಿಪೇರ್ ಮಾಡ್ತಾ ಇದ್ದೇನೆ. ಅಂದರೆ ಈಗ ಫೀಮೇಲ್ ವಾಚ್ ರಿಪೇರ್ ಮಾಡೋರನ್ನ ನಾವು ನೋಡಿದ್ದೆ ತುಂಬಾ ಕಡಿಮೆ, ಅದನ್ನ ನೋಡಲೇ ಇಲ್ಲ. ನಾನು ನೋಡಲಿಲ್ಲ. ಆಸ್ ಎ ಫೀಮೇಲ್ ಆ ವಾಚ್ ರಿಪೇರಿ ಕಡೆ ಬರುವಂತದ್ದು ನಾವು ನೋಡಲಿಲ್ಲ. ಬಟ್ ನೀವು ವಾಚ್ ರಿಪೇರಿ ಮಾಡ್ತಾ ಇದ್ದೀರಾ. ಹೌದು. ಸೊ ಹೇಗೆ ರೆಸ್ಪಾನ್ಸ್ ಹೇಗಿದೆ, ಜನ ಏನು ಹೇಳ್ತಾರೆ? ಜನ ಅಂತ ಹೇಳಿದರೆ ಏನೇ ಇಲ್ಲ, ರೆಸ್ಪಾನ್ಸ್ ಎಲ್ಲ ಒಳ್ಳೇದುಂಟು. ಆದರೂ ಕಸ್ಟಮರ್ ಬರುವಾಗ ಕೆಲವೊಮ್ಮೆಲ್ಲ ಅಂತೇಳಿರೋ ಒಂದು ಲೇಡೀಸ್ ಅಂತೇಳುವಾಗ ಸ್ವಲ್ಪ ಇದು ಮಾಡ್ತಾರೆ ಅಂತೇಳಿದ್ರೆ ಆಚೆ ಈಚೆ ಅಂತೇಳಿ ನೋಡ್ತಾ ಇರ್ತಾರೆ ಅಂತೇಳಿದರೆ. ಮತ್ತು ಲೇಡೀಸ್ ವಾಚ್ ರಿಪೇರ್ ಇದ್ದಾರೆ ಅಂತೇಳಿದ್ರೆ ಅವರಿಗೂ ಕೂಡ ಖುಷಿ ಆಗ್ತದೆ. ಮತ್ತು ಕೆಲವರೆಲ್ಲ ವಿಡಿಯೋ ಎಲ್ಲ ತೆಗೆದು ಕೊಂಡೋಗ್ತಾರೆ ಅಂತೇಳಿದರೆ ವಾಚ್ ರಿಪೇರ್ ಮಾಡ್ತಾರೆ. ಮತ್ತು ತುಂಬ ಅಂತೇಳಿದರೆ ಖುಷಿ ಆಗ್ತದೆ, ಅವರಿಗೆ ಕೂಡ ಖುಷಿ ಆಗ್ತದೆ ಅಷ್ಟೇ. ನನಗೆ ಆ್ಯಕ್ಚುಲಿ ವಾಚ್ ರಿಪೇರ್ ಮಾಡಬೇಕಂತೇಳಿ ಇಲ್ಲ ಇತ್ತು. ನಂದು ಪ್ರೊಫೆಷನಲ್ ಬೇರೆ ಇತ್ತು ಅಂತೇಳಿದರೆ, ನಾನು ಬೇರೆ ಜಾಬಲ್ಲಿದ್ದೆ. ಆನಂತರ ನನ್ನ ಹಸ್ಬೆಂಡ್ ಅಂತೇಳಿದರೆ ಅವರು ಹೇಳಿದರು, ಈಗ ಕಲಿಬೇಡ ಅಂತೇಳಿ ಹೇಳೋದಿಲ್ಲ, ಈಗ ಕಲಿ ನಿನಗೆ ಒಳ್ಳೆಯದು ಅಂತ ಹೇಳಿದರೆ. ನಾನು ಹೇಳ್ತಾ ಇದ್ದೆ, ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಅಂತೇಳಿದರೆ, ನೀವೇ ಅಂತೇಳಿದರೆ ನೀವೀಗ ಕಲೀರಿ, ಮತ್ತು ನನ್ನ ಟೈಮ್ ಬರುವಾಗಲ್ಲ ನಾನು ಮತ್ತೆ ನೋಡ್ತೇನೆ ಅಂತೇಳಿ ಹಾಗೆಲ್ಲ ಇದು ಮಾಡಿದ್ದು. ಮತ್ತು ಇವಾಗ ನನಗೆ ಇದು ಉಪಯೋಗಕ್ಕೆ ಬಿತ್ತು ಅಷ್ಟೇ. ಇದೇ ಪ್ರೊಫೆಷನಲ್. ಅವ್ರು ಆ್ಯಕ್ಚುಲಿ ಗಲ್ಫಲ್ಲಿದ್ದರು, ಗಲ್ಫಲ್ಲಿ ಬಂದು ಇಲ್ಲಿ ಬಿಸ್ನೆಸ್ ಮಾಡಿದರು ಹಾಗೆ. ನನ್ನದು ಆ್ಯಕ್ಚುಲಿ ನಾನು ಪುತ್ತೂರಿನವಳು. ನಮ್ಮದು ಸೋಸಾ ಮೆಟಲ್ ಮರ್ಚೆಂಟ್ ಶಾಪ್ ಉಂಟು, ಹಾಗೆ ಎಲ್ಲ ಬ್ರಾಸ್ ಮೆಟಲ್ಸ್ ಐಟಮ್ಸ್. ಹಾಗೆ ನಾನು ಕಾಲೇಜ್ ಫಿಲೋಮಿನಾ ಕಾಲೇಜ್ BCom ಕಲ್ತಿದ್ದೇನೆ. ಮತ್ತು ಆನಂತರ ಎಲೋಷಿಯಸಲ್ಲಿ PG ಡಿಪ್ಲೊಮಾ ಮಾಡಿದೆ. ಮತ್ತು ಆ್ಯಕ್ಚುಲಿ ನಾನು ಟೆಲಿಕಾಮ್ ಹೌಸಲ್ಲಿ ಕೆಲಸಕ್ಕಿದ್ದೆ. ಮತ್ತು ನಮ್ಮದು ಬಿಸ್ನೆಸ್ ಹಾಗೆ ಇಂಪ್ರೂವ್ಮೆಂಟ್ ಇತ್ತು ಆ ಟೈಮಲ್ಲಿ, ಒಂದು 10-15 ಇಯರ್ಸ್ ಬ್ಯಾಕ್. ಆವಾಗ ನನ್ನ ಹಸ್ಬೆಂಡ್ ಹೇಳಿದರು, ನೀನು ಜಾಬನ್ನು ಬಿಡು ಮತ್ತು ಇಲ್ಲಿ ಇದು ಅಕೌಂಟ್ಸ್ ಎಲ್ಲ ನೀನು ನೋಡ್ಕೊ ಅಂತ ಹೇಳಿದರು. ಹಾಗೆ ನಾನು ಜಾಬನ್ನು ಬಿಟ್ಟೆ ಮತ್ತು ಇಲ್ಲಿ ಹೀಗೆ ಶಾಪಿಗೆ ಅಂತೇಳಿ ಸೇರಿದೆ ಅಷ್ಟೇ. ಆನಂತರ ರೀಸನ್ ಅಂತೇಳಿ ಏನಿಲ್ಲ ಅಂತೇಳಿದರೆ, ನಾವು ಇಬ್ಬರು ಇದೇ ವಾಚಿದೆ ಬಿಸ್ನೆಸ್ ಮಾಡ್ತಾ ಇದ್ದೆವು ಆ್ಯಕ್ಚುಲಿ ಕೇಸರಾವ್ ರೋಡಲ್ಲಿ. ಆನಂತರ ಅವರು ಅಂತೇಳಿದರೆ ಎಕ್ಸ್ಪೈರ್ ಆದ ನಂತರ ನನಗೆ ಅಂತೇಳಿದರೆ ಬೇರೆ ಏನಿಲ್ಲ ಅಂತೇಳಿದರೆ, ನನ್ನ ಮೊದಲಿನ ಜಾಬ್ ಹೋಯ್ತಲ್ಲ. ಆ್ಯಕ್ಚುಲಿ ನಾನು ಅಲ್ಲಿಗೆ ಜಾಬಿಗೆ ಇದು ಮಾಡಬೇಕಂತೇಳಿ ಇದ್ದದೆ, ಅಪ್ಲೈ ಮಾಡಬೇಕಂತೇಳಿ ಇದ್ದದ್ದು. ಆನಂತರ ಮತ್ತೆ ಯೋಚಿಸಿದೆ, ಬಿಸ್ನೆಸ್ ನನ್ನ ಓನ್ ಶಾಪ್ ಉಂಟಲ್ಲ, ನಾನು ಯಾಕೆ ಅದನ್ನು ಇದು ಮಾಡಬಾರ್ದು, ಇಂಪ್ರೂವ್ಮೆಂಟ್ ಮಾಡಬಾರ್ದು ಅಂಥೇಳಿ. ಹಾಗೆ ನಾನು ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬಂದೆ. ಆ್ಯಕ್ಚುಲಿ ಅದು ಶಾಪ್ ಹೋಯಿತು ನಮಗೆ. ಆನಂತರ ಈ ಶಾಪು ಅಂತೇಳಿದರೆ ನಾನು ಇಂಪ್ರೂವ್ಮೆಂಟ್ ಮಾಡಿದೆ ಅಂತೇಳಿದರೆ, ಇದು ಆ್ಯಕ್ಚುಲಿ ರೆಂಟಿಗೆಲ್ಲ ಕೊಟ್ಟಿದ್ದೆ ನಾನು. ಆನಂತರ ಇದು ಇಂಪ್ರೂವ್ಮೆಂಟ್ ಮಾಡಿ ಆನಂತರ ನನ್ನದು ಕಂಟಿನ್ಯೂ ಇದೆ ಅಂತೇಳಿದರೆ ವಾಚ್ ರಿಪೇರಿ ನಾನು ಮಾಡ್ತೇನೆ ಅಂತೇಳಿದರೆ ಒಂಥರ ನನಗೆ ಹಠ ಇತ್ತು ಅಂತೇಳಿದರೆ, ನನಗೊಂದು ಇದು ವಾಚ್ ರಿಪೇರಿ ಮಾಡಬೇಕು ಅಂತೇಳಿ ಇತ್ತು. ಹಾಗೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಹೌದು. ನಾನು ಆ್ಯಕ್ಚುಲಿ ಅಂತೇಳಿದರೆ ಒಂದು ಕಸ್ಟಮರ್ ಬರ್ತಾರೆ, ವಾಚ್ ತೊಗೊಂಡು ಬರ್ತಾರೆ, ಅದರದ್ದು ಅಂತೇಳಿದರೆ ನನಗೆ ಕೆಲವೊಮ್ಮೆಲ್ಲ ಕಷ್ಟ ಆಗ್ತದಲ್ಲ. ನಾನೇ ಅದನ್ನು ನೋಡಿ ಹೇಗೆ ಅಂತೇಳಿದರೆ, ಅಂದರೆ ಟ್ರಿಕ್ಸ್ ಸ್ವಲ್ಪ ಉಪಯೋಗ ಮಾಡೋದು, ಹೇಗೆ ಓಪನ್ ಮಾಡೋದು. ಆನಂತರ ಕೆಲವೊಮ್ಮೆಲ್ಲ ಡ್ಯಾಮೇಜ್ ಎಲ್ಲ ಬರ್ತಿದೆ, ವಾಚ್ ರಿಪೇರಲ್ಲಿ ಡ್ಯಾಮೇಜ್ ಎಲ್ಲ ಬರ್ತಿದೆ. ಕಸ್ಟಮರ್ ಹತ್ರ ಫಸ್ಟಿಗೆ ಹೇಳ್ತೇನೆ, ನಾನು ಅಂತೇಳಿದರೆ ಈಗ ಸ್ವಲ್ಪ ಹೊಸತ್ತು ಇದು ಮಾಡೋದು, ಏನು ಪ್ರಾಬ್ಲಮ್ ಆದರೆ ನನಗೆ ಕ್ಷಮಿಸಿ ಅಂತ ಹೇಳ್ತೇನೆ ಅಂತೇಳಿದರೆ. ಮತ್ತು ಅವರಿಗೆ ಖುಷಿ ಆಗ್ತದೆ, ನಾನು ಕರೆಕ್ಟಾಗಿ ಓಪನ್ ಮಾಡಿ ಎಲ್ಲ ಕೊಡ್ತೇನೆ. ಈಗ ಟಿಸೋಟ್ ವಾಚಿದ್ದು ಬ್ಯಾಕೆಲ್ಲ ಓಪನ್ ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟು.
ಅದು ಆ್ಯಕ್ಚುಲಿ ಹೇಗೆ ಅಂತೇಳಿ ಗೊತ್ತಾಗೋದಿಲ್ಲ, ಬ್ಯಾಗ್ ಫಿಟ್ಟಿಂಗ್ ಮಾಡೋದಂತೆ ಹೇಗೆ ಅಂತೇಳಿ ಗೊತ್ತಾಗೋದಿಲ್ಲ. ಅದು ನಾವು ಟ್ರಿಕ್ಸ್ ಉಪಯೋಗ ಮಾಡಬೇಕು, ಆವಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ನಾನು ತುಂಬ ಅಂತೇಳಿದರೆ ಏನು ಅವರಿಗೆ ಏನು ಇದು ಒಂದು ಮಾರ್ಕ್ ಮಾಡದೆ ನಾನು ಅದು ರಿಪೇರಿ ಎಲ್ಲ ಮಾಡಿ ಎಲ್ಲ ಕೊಟ್ಟಿದ್ದೇನೆ. ಅದಕ್ಕೆ ಅಂತೇಳಿದರೆ ಕಸ್ಟಮರಿಗೆಲ್ಲ ಖುಷಿ ಆಗ್ತದೆ. ಹಾಂ, ಅಂದ್ರೆ ಈಗ ವಾಚಲ್ಲಿ ಕೂಡ ತುಂಬಾ ಬ್ರ್ಯಾಂಡ್ಸ್ಗಳಿದಾವೆ, ಹೌದು. ಬೇರೆ ಬೇರೆ ಬ್ರ್ಯಾಂಡ್ಗಳು. ಹಾಂ, ನಾವು ಕೇಳೋದು ಎಲ್ಲ ಬ್ರ್ಯಾಂಡ್ಗಳು ಒಂದೇ ತರ ಇರ್ತದೆ ರಿಪೇರಿಂಗ್ ಅಥವಾ ಬೇರೆ ಬೇರೆ? ಇಲ್ಲ 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 ಇಲ್ಲ, ತುಂಬ ಟೈಪ್ಸ್ ಇದು ಎಲ್ಲ ಇರ್ತದೆ. ಈಗ ಒಂದು ಕಾರ್ಡ್ಸ್, ಒಂದು ಆಟೋಮೆಟಿಕ್, ತುಂಬ ಟೈಪ್ ಇದೆಲ್ಲ ಇರ್ತದೆ. ಆಟೋಮೆಟಿಕಲ್ಲಿ ಅಂತೇಳಿದರೆ ಅದು ವೀಲ್ಸ್ ಎಲ್ಲ ತುಂಬ ತುಂಬ ಟಫ್ ಅಂತೇಳಿ ಇರ್ತದೆ. ಅಂತೇಳಿದರೆ ಅದು ನಮಗೆ ಫಿಟ್ಟಿಂಗ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಆ ಟೈಪಲ್ಲ. ಈಗ ಬ್ಯಾಟ್ರಿಯಲ್ಲಿ ಆದರೆ ಓಕೆ, ಕೆಲವೊಮ್ಮೆಲ್ಲ ಯೂಸ್ ಆ್ಯಂಡ್ ಥ್ರೋ ಮಿಷಿನ್ ಎಲ್ಲ ಇರ್ತದೆ, ನಾವು ಅದನ್ನು ಒಂದೇ ರಿಪೇರಿ ಮಾಡ್ತೇವೆ. ಇಲ್ಲದಿದ್ದರೆ ಮಿಷಿನ್ ಆಗ್ತವೆ, ಡೈರೆಕ್ಟ್ ಮಿಷಿನ್ ಎಲ್ಲ ಸಿಗ್ತದೆ. ಈಗ ನೀವು ಈ ಪ್ರೊಫೆಷನ್ ಸ್ಟಾರ್ಟ್ ಮಾಡಬೇಕಾದ್ರೆ, ಈಗ ಒಮ್ಮೆ ನೀವು ವಾಚ್ ವರ್ಕ್ಸ್ ನೀವೇ ಮಾಡ್ತೀರಾ ಅನ್ನೋದು ನಿಮಗೆ ಚಾಲೆಂಜಸ್ ಅಂತ ಏನು ಬರಲಿಲ್ಲ? ಅಂದರೆ ಈಗ ಬರೋ ಕಸ್ಟಮರ್ಸ್ಗಳಿಗೆ ಕೆಲವರಿಗೆ ಎಲ್ಲರೂ ಪೇಷನ್ಸ್ ಅಲ್ಲಿ ಏನೋ ವರ್ಕ್ ಮಾಡ್ತಾರೆ ಅಂತ ಪೇಷನ್ಸ್ ಅಲ್ಲಿ ಇರೋದಿಲ್ಲ, ಕೆಲವರಿಗೆ ಇರಿಟೇಟ್ ಆಗ್ತದೆ, ಏನೋ ಮಾಡೋ ಮಿಸ್ಟೇಕ್ಗಳಾಗ್ಬೋದು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ಸೊ ಆ ಥರದ್ದು ಏನೋ ಇನ್ಸಿಡೆಂಟ್ಗಳಾಗಿಲ್ಲ? ಅಲ್ಲ, ಇರಿಟೇಟ್ ಅಂತ ಹೇಳಿ ತುಂಬ ಇತ್ತು. ಆದರೂ ಕೂಡ ನನಗೆ ಅಂತೇಳಿದ್ರೆ ನನಗೆ ಮೊದಲಿನಿಂದ ಅಷ್ಟೇ, ಒಂದು ಟ್ಯೂಬ್ ಏನಾದರೂ ಮಿಸ್ಟೇಕ್ ಆದರೆ ಅದು ನಾನು ಅಂತೇಳಿದ್ರೆ ನೋಡೋದು ಹೇಗೆ, ಅದು ಟ್ಯೂಬ್ ಹೇಗೆ ಆನ್ ಮಾಡೋದು, ಅದಂತೇಳಿದರೆ ಚೋಕು ಅದೆಲ್ಲ ಚೇಂಜ್ ಮಾಡೋದು, ಅದೆಲ್ಲ ನನಗೆ ಮೊದಲಿನಿಂದ ಇದು ಇರುತ್ತೆ ಒಂಥರ ಅಂತೇಳಿದರೆ. ಅದರಲ್ಲೇ ನಾನು ಇದು ಕೂಡ ಅಷ್ಟೇ, ವಾಚ್ ರಿಪೇರ್ ಕೂಡ ಅಷ್ಟೇ ಅಂತೇಳಿದರೆ ಹೇಗೆ ನೋಡುವ, ಜಸ್ಟ್ ಇದು ಮಾಡುವ ಅಂತೇಳಿ ಹಾಗೆಲ್ಲ ಇದು ಮಾಡಿದ್ದೆ ನಾನು. ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ರು? ಕಸ್ಟಮರ್ ಅಂತೇಳಿದ್ರೆ ತುಂಬ ಸಪೋರ್ಟ್ ಇದ್ದಾರೆ ನನಗೆ. ಅಂತೇಳಿದ್ರೆ ಪಾಸ್ಟ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ ತುಂಬ. ಅಂತೇಳಿರೋ ವಾಚ್ ಎಲ್ಲ ಈಗ ಕ್ರೇಜಿ ಪುನಃ ಬಂದಿದ್ದಲ್ಲ ವಾಚಿದೆಲ್ಲ, ಮೊದಲೆಲ್ಲ ಹಾಗೆಲ್ಲ ಈ ಅಷ್ಟೆಲ್ಲ ಇಲ್ಲ ಆಯಿತು. ಅಲ್ಲ, ಈಗ ಅಂದ್ರೆ ತುಂಬಾ ತುಂಬಾ ಲೋ ಪ್ರೈಸ್, ಒಂದು 100-200 ಇಂದ ಸ್ಟಾರ್ಟ್ ಆಗಿ ಲ್ಯಾಕ್ಸ್ ತನಕದ್ದು ವಾಚಸ್ ಇದೆ. ಹೌದೌದು. ಸಣ್ಣ ಪುಟ್ಟದಾದ್ರೆ ಓಕೆ, ದೊಡ್ಡ ಎಕ್ಸ್ಪೆನ್ಸಿವ್ ವಾಚಸ್ ರಿಪೇರಿ ಮಾಡುವಾಗ ನಿಮ್ಗೂ ಕೂಡ ಅದೊಂದು ಟೆನ್ಷನ್ ಇರ್ತದೆ. ಸಣ್ಣ ಡ್ಯಾಮೇಜ್ ಆದ್ರೂ ಕೂಡ ವಾಚ್ ಅಷ್ಟೇ ಅಮೌಂಟ್ ರಿಫಂಡ್ ಕೊಡಬೇಕಾದ ಪರಿಸ್ಥಿತಿ ಬರ್ಬೋದು. ಆ ಟೈಪ್ ಎಲ್ಲ ನನಗೆ ಬರಲಿಲ್ಲ, ಇಷ್ಟ ನನಗೆ ಬರಲಿಲ್ಲ. ನಾನಂತೇಳಿದ್ರೆ ಆ ಟೈಪ್ ಮಾಡೋದಿಲ್ಲ. ನಾನು ಎಂತ ಇದ್ರೂ ಕೂಡ ಉಂಟಲ್ಲ, ಕಸ್ಟಮರ್ ಹತ್ರ ಫಸ್ಟಿಗೆ ಹೇಳ್ತೇನೆ, ನೋಡಿ ಹೀಗೆ ಚಾರ್ಜ್ ಆಗ್ತದೆ, ಹೀಗೆ ಹೇಳ್ತೇನೆ ಅಂತೇಳಿದ್ರೆ ಒಂದು ಬ್ಯಾಟ್ರಿದು ರೇಟ್, ಒಂದು ರಿಪೇರಿ ಚಾರ್ಜ್, ಆವಾಗ ಅವರಿಗೆ ಖುಷಿ ಆಗ್ತದೆ. ನಾವು ಅಂತೇಳಿದ್ರೆ ಮೊದಲೆಲ್ಲ ಆ ಟೈಪೆಲ್ಲ ಇಲ್ಲ ಆಯಿತಾ, ನಾವು ಹೇಳೋದಿಲ್ಲ ಆಯಿತು. ಆ ಥರ ಟೈಮಲ್ಲಿ ರಿಪೇರಿಗೆ ಬರುವಾಗ ಕಸ್ಟಮರ್ ಬರುವಾಗ ಇಷ್ಟಿಷ್ಟು ಚಾರ್ಜ್ ಅಂತ ಹೇಳುವಾಗ ನಮಗೆಲ್ಲ ತುಂಬ ಎಲ್ಲ ಬೈತಾಯಿದ್ರು ಕಸ್ಟಮರ್ಸ್ ಎಲ್ಲ. ಇವಾಗ ನಾನು ಇಲ್ಲಿ ಬಂದ ನಂತರ ಉಂಟಲ್ಲ, ನಾನು ಅಲ್ಲಿಂದ ಎಲ್ಲ ತುಂಬ ಎಲ್ಲ ಕಲ್ತೆಲ್ಲ ಇಲ್ಲಿಗೆ ಬರುವಾಗ ಉಂಟಲ್ಲ, ನಾನಂದರೆ ಕಸ್ಟಮರಿಗೆ ಹೇಗೆ ಮೇಂಟೆನ್ಸ್ ಮಾಡೋದು ಎಲ್ಲ ಅಂತೇಳಿದರೆ ನೋಡಿ ಅಂತೇಳಿದರೆ ಅವರಿಗೆ ಹೇಳ್ತಾ ಇದ್ದೆ. ಅಂತೇಳಿದ್ರೆ ಇಷ್ಟಿಷ್ಟ ಆಗ್ತದೆ, ಓಕೆ ಅಂತೇಳಿದರೆ ಮಾತ್ರ ನಾನು ಮಾಡ್ತಿದ್ದೆ, ಇಲ್ಲದಿದ್ದರೆ ಓಕೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದೆ. ಈಗ ಒಂದು ವಾಚ್ ನಾವು ಬೇರೆ ಪ್ರೊಫೆಷನ್ಗಳಿಗೆ ಫಿಮೇಲ್, ಈಗ ಮಹಿಳೆಯರು ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿ ಕೆಲಸ ಮಾಡೋದನ್ನು ನೋಡಿದ್ದೇವೆ. IT BT ಅಂತ ಹೇಳಿದ್ರು, ಇವಾಗ ಆಟೋ ವರ್ಕರ್ ಕೂಡ ಡ್ರೈವ್ ಮಾಡ್ತಾರೆ. ಹೌದು. ಬಟ್ ವಾಚ್ ವರ್ಕ್ಸ್ ಅಂತ ಹೇಳುವಾಗ ನಾವು ಫಸ್ಟ್ ಟೈಮ್ ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ದೀವಿ ಮಾತ್ರ. ಅಂದ್ರೆ ಇದೆ ತುಂಬಾ ರೇರ್ ನಿಮಗೆ ಆ ತರ ವರ್ಕ್ ಮಾಡೋದು. ಸೊ ಇದರಲ್ಲಿ ಫಿಮೇಲ್ ಅಂದ್ರೆ ಮಹಿಳೆಯರು ಇದರಲ್ಲಿ ಬಂದು ವರ್ಕ್ ಮಾಡೋದ್ರಲ್ಲಿ ಏನು ಮಾಡ್ಬೋದಾ, ಅದಕ್ಕೆ ಬೇಕಾಗಿರೋ ಬೇಸಿಕ್ಸ್ ಇದೇನು ಅಂತ. ತುಂಬಾ ಪೇಷನ್ಸ್ ಇರುವಂತ ಜಾಬ್ ಅಂತ ಅನ್ಕೋತೇನೆ. ಹೌದು, ತುಂಬ ಪೇಷನ್ಸ್ ಅಂತ ಹೇಳಿದರೆ ನನಗೇನು ಅಷ್ಟೇನು ಕಷ್ಟ ಅಂತೇಳಿ ಅನ್ನಿಸ್ಲಿಲ್ಲ. ಅಂತೇಳಿದರೆ ನಾನು ಫಸ್ಟಿಗೆ ನೋಡ್ತಾ ಇದ್ದೆ ಅಂತೇಳಿದರೆ ಹೇಗೆಲ್ಲ ವಾಚ್ ರಿಪೇರ್ ಮಾಡೋದು ಅಂತೇಳಿದರೆ. ಈಗ ಕ್ಲಾಕ್ ಅಷ್ಟೇ, ಈಗ ಚೀಪರಿಗೆಲ್ಲ ಕ್ಲಾಕ್ಸ್ ಎಲ್ಲ ಸಿಗ್ತದೆ, ನಾವು ಹೇಳ್ತೇವೆ ಇಷ್ಟಿಷ್ಟು ಮಿಷಿನಿಗೆ ಇಷ್ಟಿಷ್ಟು ಆಗ್ತದೆ ಆದರೆ ಮಾಡ್ತಾರೆ ಕಸ್ಟಮರ್, ಓಕೆ ಅಂತೇಳಿದರೆ, ಇಲ್ಲದಿದ್ರೆ ಹೊಸತು ತೊಗೊಳ್ಳಿ ಅಂತ ಹೇಳ್ತೇವೆ ಹಾಗೆ ಎಲ್ಲ. ಮತ್ತು ಕೆಲವು ವಾಚಸ್ ಎಲ್ಲ ಚೀಪರ್ ವಾಚಸ್ ಎಲ್ಲ ಬರ್ತದೆ, ಅದಕ್ಕೆ ಎಷ್ಟು ಖರ್ಚು ಮಾಡುವ ಬದಲು ಹೊಸ ವಾಚ್ ತೊಗೊಳ್ಳಿ, ನಮಗೊಂದು ವಾಚ್ ಕೂಡ ಹೋಗ್ತದೆ, ಇಲ್ಲಿ ಓಲ್ಡು ಕ್ಯಾನ್ಸಲ್ ಆಗ್ತದಲ್ಲ ಆ ಟೈಪ್ ಎಲ್ಲ. ಈಗ ಈಗ ನಿಮ್ಮ ಹಾಗೆ ಅಂದರೆ ಈಗ ಒಂದು ಲೈಫಲ್ಲಿ ಏನೋ ಒಂದು ಟ್ರಾಜಿಡಿ ಇನ್ಸಿಡೆಂಟ್ ಆದಾಗ ತುಂಬ ಜನ ಅಂದರೆ ಅವ್ರಿಗೆ ಏನು ಮಾಡಬೇಕು ನೆಕ್ಸ್ಟ್ ಲೈಫ್ ಅಂತ ಹೇಳುವಂಥ ರೂಟ್ ಸಿಗೋದಿಲ್ಲ. ಸೊ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ವರ್ಕ್ ಮಾಡ್ತಾ ಇದ್ದೀರಾ. ಈಗಿನ ಜನರೇಷನ್, ಈಗಿನ ಮಹಿಳೆಯರಿಗೆ ಅಥವಾ ಏನು ಅವ್ರಿಗೆ ಏನು ಮಾಡಲಿಕ್ಕೆ ಅಲ್ಲ, ಕೆಲವರು ಅಂತೇಳಿ ಇರ್ತಾರೆ, ಕೆಲವರು ಸ್ವಲ್ಪ ಅಂತೇಳಿದ್ರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಂತೇಳಿದರೆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ನನಗೂ ಕೂಡ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇತ್ತು. ಆದರೂ ಕೂಡ ನಾನು ಅದು ಸಾಲ್ವ್ ಮಾಡಿದ್ದೇನೆ. ನಾನು ಸ್ವಲ್ಪ ಲೋನು ತೆಗೆದು ಅದರಿಂದ ಮೇಂಟೆನ್ಸ್ ಮಾಡಿ ಬಿಸ್ನೆಸ್ಸಿಂದ ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಆನಂತರ ಲೋನ್ ಎಲ್ಲ ಇದು ಮಾಡಿ ನನ್ನ ಮಗಳಿಗೆ ಕೂಡ ಅಂತ ಎಜುಕೇಷನ್ ಲೋನ್ ಎಲ್ಲ ತೆಗೆದೆ. ಅದನ್ನೆಲ್ಲ ಇದರಿಂದಲೇ ಬಿಸ್ನೆಸ್ಸಿಂದಲೇ ನಾನು ಎಲ್ಲ ಲೋನ್ ಎಲ್ಲ ಫಿನಿಶ್ ಎಲ್ಲ ಮಾಡಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕೊರೋನಾ ಟೈಮಲ್ಲಿ ಸ್ವಲ್ಪ ಫಿನಾನ್ಷಿಯಲ್ ಎಲ್ಲ ಪ್ರಾಬ್ಲಮ್ ಎಲ್ಲ ಇತ್ತು, ಅದೆಲ್ಲ ಇದು ಮಾಡಿದ್ದೇನೆ. ಆದರೂ
ಅಂತೇಳಿದರೆ ಕೆಲಸ ಯಾವುದು ಕೂಡ ಮಾಡ್ಬೋದು, ಮಾಡಬಾರ್ದು ಅಂತೇಳಿ ಏನಿಲ್ಲ. ಎಲ್ಲ ಕೆಲಸ ಮನಸ್ಸಿದ್ದರೆ ಎಲ್ಲ ಮಾರ್ಗ ಅಷ್ಟೇ. ಹಾಂ, ಕಲಿಯುವಂಥದ್ದು ನಮಗೆ ಪೇಷನ್ಸ್ ಇರಬೇಕು ಅಷ್ಟೇ. ನನಗೆ ಇದೇ ಕಲಿಬೇಕು ಅದೇ ಕಲಿಬೇಕಂತೇಳಿ ನನ್ನದು ಯಾವುದೋ ಜಾಬ್ ನಾನು ಎಲ್ಲಿಗೆ ಹೋಗಿ ಬಿದ್ದಿದ್ದೇನೆ. ಹಾಗೇನಂತೇಳಿದರೆ ನನಗೆ ಒಂದು ಖುಷಿ ಅಂತೇಳಿದ್ರೆ ಒಂದು ನೋಡುವ ಒಂದು ವಾಚ್ ರಿಪೇರ್ ಮಾಡುವ ಅಂತೇಳಿ ನನ್ನದೊಂದು ಚಾಲೆಂಜ್ ಇತ್ತು ಅಷ್ಟೇ. ಈಗ ನಾನು ತುಂಬ ಖುಷಿ ಇದ್ದೇನೆ. ಮೊದಲೆಲ್ಲ ತುಂಬ ಅಂತೇಳಿದ್ರೆ ಒಂದು ಕಸ್ಟಮರ್ ಬರುವಾಗ ನನಗೆ ಹೆದ್ರಿಕೆ ಆಗ್ತಿತ್ತು. ಅಂತೇಳಿದರೆ ಏನಾದರೂ ಹೇಳ್ತಾರಾ ಅಂತೇಳಿದರೆ ಹೊಸತ್ತಲ್ಲ, ಏನಾದರೂ ಹೇಳ್ತಾರಾ ಅಂತೇಳಿದರೆ ಕೆಲವೊಮ್ಮೆಲ್ಲ ನನಗೆ ಒಂಥರ ಕೆಲವೊಮ್ಮೆ ಓಪನ್ ಮಾಡಲಿಕ್ಕೆ ಆಗೋದಿದ್ರೆ ಉಂಟಲ್ಲ, ನಾನು ಫಸ್ಟಿಗೆ ದೇವರನ್ನು ಕರೆಯೋದು, ದೇವರೇ ನನಗೆ ಇದು ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ದೇವರಿಗೆ ಕರೆದು ಎಲ್ಲ ನಾನು ಈಗೀಗ ಹೇಳೋದು. ಅಂತೇಳಿದರೆ ಅಷ್ಟು ನಾನು ಸ್ವಲ್ಪ ಹೆದರುತ್ತಿದ್ದೆ ಸ್ಟಾರ್ಟಿಂಗಿಗೆಲ್ಲ. ಈಗೆಲ್ಲ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಟಫ್ ಇದು ಕೆಲಸ ಬರಲಿ ನಾನು ಈಸಿಯಲ್ಲಿ ಅವರಿಗೆಲ್ಲ ಇದೆಲ್ಲ ಮಾಡಿ ಎಲ್ಲ ಕೊಡ್ತೇನೆ. ಮನೆಯ ದುಡಿಯುವ ಕೈ ಅರ್ಧದಲ್ಲೇ ಬಾರದ ಲೋಕಕ್ಕೆ ಹೋದಾಗ ಮಹಿಳೆ ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸಿ ಕಂಗಾಲಾಗುವುದು ಸಾಮಾನ್ಯ. ಆದರೆ ಪ್ರೀಮಾ ತನ್ನ ಭವಿಷ್ಯದ ಜೊತೆಗೆ ತನ್ನ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಒಂದು ಜೀವಂತ ಉದಾಹರಣೆಯಾಗಿ ಮೂಡಿಬಂದಿದ್ದಾರೆ.